ಕೊಂಕಣ ದೇಶದಿಂದ ಈ ಕಡೆ ಎಲ್ಲ ಬಂದವರಿದ್ದೀರಿ. ಆ ಪೋರ್ಚುಗೀಸರ ಏನು ಆಡಳಿತದ ಸಂದರ್ಭದಲ್ಲಿ ನಾವು ನಮ್ಮ ಧರ್ಮವನ್ನು ಬಿಡೋದಿಲ್ಲ, ಊರನ್ನಾದ್ರೂ ಬಿಟ್ಟೆವು, ನಮ್ಮ ಧರ್ಮವನ್ನು ನಾವು ಬಿಡೋದಿಲ್ಲ ಅಂತ ಹೇಳಿಕೊಂಡು ಅಲ್ಲಿಂದ ಎಲ್ಲ ಎದ್ದು ಈ ಕಡೆ ತನಕ ಕೇರಳದ ತುದಿ ತನಕ ಬಂದು ಸೇರಿಕೊಂಡವರು, ಬರಿಗೇರಿ ಓಡಿ ಬಂದವರು. ಧರ್ಮೋ ರಕ್ಷತಿ ರಕ್ಷಿತ ಅಂತ ಮಾತೇನಿದೆ, ಆ ಮಾತಿಗೆ ಪ್ರಮಾಣಕ್ಕೊಂದು ನಿದರ್ಶನವಾಗಿ ನಿಲ್ಲುವಂತಹ ದೊಡ್ಡ ಸಮಾಜ ಅಂತ ಹೇಳಿದ್ರೆ ಅದು GSB ಸಮಾಜ. ಇವತ್ತಿಗೂ ಕೂಡ ಅಂತಹ ಧರ್ಮನಿಷ್ಠೆ ಇಟ್ಟುಕೊಂಡು ಬರಿಗೇರಿ ಓಡಿ ಬಂದವರು ಇವತ್ತು ದೇವರ ಅನುಗ್ರಹದಿಂದ ಒಳ್ಳೆಯ ಬದುಕನ್ನು ಸಾಗಿಸ್ತಾ ಇದ್ದೀರಿ. ಆ ಮಂಡಲ ಉತ್ಸವ ಆದ ಸಂದರ್ಭದಲ್ಲಿ ಊರವರೆಲ್ಲ ಒಂದಾಗಿ ಬಂದು ರಾಮದೇವರ ಸೇವೆಯನ್ನು ಏನು ಹೇಳ್ತಾರಲ್ಲ, ತನು ಮನ ಧನ ಅಂತ ಯಾವುದು ಬಾಕಿ ಇರುವುದಿಲ್ಲ. ತನು ಮನ ಧನದಿಂದ ದೇವರ ಸೇವೆ, ರಾಮದೇವರಿಗೆ ಒಂದು ಕಂಠಿ ಪಾಲಕಿ ಸೇವೆ, ಇಷ್ಟು ವೈಭವದ ಆ ಹೂಗಳು, ಹೀಗೆ ಒಂದಲ್ಲ ಎರಡಲ್ಲ ಪರಿಪೂರ್ಣವಾಗಿ ರಾಮದೇವರ ಸೇವೆಯನ್ನು ಇಲ್ಲಿಂದ ಅಲ್ಲಿ ಬಂದು ಮಾಡಿದ್ದೀರಿ. ಹಾಗೂ ಇವತ್ತು ಆ ಪ್ರಸಾದವನ್ನು ಎಲ್ಲರಿಗೂ ಊರವರಿಗೆ ಹಂಚ್ತಾ ಇದ್ದೀರಿ. ರಾಮದೇವರ ಅನುಗ್ರಹ ಶ್ರೀರಕ್ಷೆ ನಿರಂತರ ಇರಲಿ ಅಂತ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕೊಂಕಣ ದೇಶದಿಂದ ಈ ಕಡೆ ಎಲ್ಲ ಬಂದವರಿದ್ದೀರಿ. ಆ ಪೋರ್ಚುಗೀಸರ ಏನು ಆಡಳಿತದ ಸಂದರ್ಭದಲ್ಲಿ ನಾವು ನಮ್ಮ ಧರ್ಮವನ್ನು ಬಿಡೋದಿಲ್ಲ, ಊರನ್ನಾದ್ರೂ ಬಿಟ್ಟೆವು, ನಮ್ಮ ಧರ್ಮವನ್ನು ನಾವು ಬಿಡೋದಿಲ್ಲ ಅಂತ ಹೇಳಿಕೊಂಡು ಅಲ್ಲಿಂದ ಎಲ್ಲ ಎದ್ದು ಈ ಕಡೆ ತನಕ ಕೇರಳದ ತುದಿ ತನಕ ಬಂದು ಸೇರಿಕೊಂಡವರು, ಬರಿಗೇರಿ ಓಡಿ ಬಂದವರು. ಧರ್ಮೋ ರಕ್ಷತಿ ರಕ್ಷಿತ ಅಂತ ಮಾತೇನಿದೆ, ಆ ಮಾತಿಗೆ ಪ್ರಮಾಣಕ್ಕೊಂದು ನಿದರ್ಶನವಾಗಿ ನಿಲ್ಲುವಂತಹ ದೊಡ್ಡ ಸಮಾಜ ಅಂತ ಹೇಳಿದ್ರೆ ಅದು GSB ಸಮಾಜ. ಇವತ್ತಿಗೂ ಕೂಡ ಅಂತಹ ಧರ್ಮನಿಷ್ಠೆ ಇಟ್ಟುಕೊಂಡು ಬರಿಗೇರಿ ಓಡಿ ಬಂದವರು ಇವತ್ತು ದೇವರ ಅನುಗ್ರಹದಿಂದ ಒಳ್ಳೆಯ ಬದುಕನ್ನು ಸಾಗಿಸ್ತಾ ಇದ್ದೀರಿ. ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳ ಕಾಲಕ್ಕೂ ಕೂಡ ಅವೆಲ್ಲವೂ ಕೂಡ ಇಂತಹ ಧರ್ಮದ ಬದುಕು, ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಸದಾಚಾರಗಳು ದೃಢವಾಗಿ ನೆಲೆಯಬೇಕು ಅಂತ ಹೇಳಿಕೊಂಡು ಮಠ ಮಂದಿರಗಳನ್ನು ಕೂಡ ಕಟ್ಟಿಕೊಂಡು ಆ ಮೂಲಕ ಊರವರಿಗೆ ಎಲ್ಲರೂ ಕೂಡ ಸದಾ ಮಾರ್ಗದರ್ಶನ ಮಾಡಿಕೊಂಡು ಆ ಏಕತೆಯನ್ನು, ಒಗ್ಗಟ್ಟನ್ನು ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿ ಇಟ್ಟುಕೊಂಡು ಬಂದಿದ್ದರಿಂದಾಗಿ ದೇವರ ಅನುಗ್ರಹ ನಿಮ್ಮನ್ನೆಲ್ಲ ಸದಾಕಾಲ ಕಾಪಾಡಿದೆ. ಅಲ್ಲಿಂದ ಬಂದರೂ ಕೂಡ ನಾವು ಯಾರೋ ಬೇರೆ ತಂದುಕೊಡದೆ ಊರವರೆಲ್ಲರ ಜೊತೆ ಸೇರಿಕೊಂಡು ಬೆರೆತುಕೊಂಡು ಈ ಸಮಾಜ ಮುಖಿಯಾದಂತಹ ಸೇವೆಯನ್ನು ಮಾಡ್ತಾ ಬದುಕ್ತಾ ಬಂದಿದ್ದೀರಿ. ಇವತ್ತು ರಾಮದೇವರ ಸೇವೆಯನ್ನು ಮಾಡಿ ಬಂದಂತಹ ಆ ಪ್ರಸಾದ ಎಲ್ಲರೂ ಕೂಡ ವಿತರಣೆ ಆಗ್ತಾ ಇದೆ. ರಾಮದೇವರ ಅನುಗ್ರಹ ಸ್ತೋತ್ರ ಮಾಡೋದು ನಾವು ಹೀಗೆ: ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆಪತ್ತನ್ನೆಲ್ಲ ದೂರ ಮಾಡ್ತಾನೆ, ಸಾತ್ವಿಕ ಸಂಪತ್ತನ್ನೆಲ್ಲ ಭಗವಂತ ದಯಪಾಲಿಸ್ತಾನೆ. ಅಂತಹ ರಾಮನಿಗೆ ಬಾರಿ ಬಾರಿ ನಮಸ್ಕೇವೆ ಅಂತ ಹೇಳಿಕೊಂಡು ನಮಸ್ಕಾರ ಮಾಡ್ತಾ ಇದ್ದೇವೆ. ಅಂತಹ ಆ ಎರಡೂ ಬಗೆಯ ಅನುಗ್ರಹ ಬದುಕಿನಲ್ಲಿ ಬರಬಹುದಾದಂತಹ ಏನೇ ಆಪತ್ತುಗಳಿದ್ದರೂ ಕೂಡ ರಾಮದೇವರನ್ನೆಲ್ಲ ದೂರ ಮಾಡಿಕೊಟ್ಟು ಅಗತ್ಯವಿರತಕ್ಕಂತಹ ಎಲ್ಲ ಸಾತ್ವಿಕ ಸಂಪತ್ತನ್ನು ಕೂಡ ದಯಪಾಲಿಸಿ ಕೊಟ್ಟು ಸಮಾಜ ನಮ್ಮ ಕನಸು ಹೌದು, ರಾಮ ಮಂದಿರದ ಕನಸು ಇವತ್ತು ನನಸಾಯಿತು. ರಾಮ ರಾಜ್ಯದ ಕನಸು ಅದು ಮನಸ್ಸಾಗೋದು ಬಾಕಿ ಇದೆ. ಆ ದಿಶೆಯಲ್ಲಿ ಕೂಡ ನಾವೆಲ್ಲರೂ ಶ್ರಮಿಸೋಣ. ರಾಮದೇವರ ಅನುಗ್ರಹದಿಂದಾಗಿ, ನಮ್ಮ ಪ್ರಯತ್ನ ದೇವರ ಅನುಗ್ರಹದಿಂದಾಗಿ ಆ ರಾಮರಾಜ್ಯದ ಸ್ಥಾಪನೆಯು ಬಹುಬೇಗ ನಡೆಯಲಿ ಅಂತ ಆಶಿಸಿ ರಾಮದೇವರ ಸೇವೆಯ ನೆಲೆಯಲ್ಲಿ ಪಾಂಡುರಂಗ ವಿಠಲನ ಆ ವೆಂಕಟರಮಣ್ಣ ಆ ಸೇವೆಯ ನೆಲೆಯಲ್ಲಿ ಘೋಷಣೆಯನ್ನು ಮಾಡಿದ್ದೀರಿ. ಭೂಲೋಕದಲ್ಲಿ ವೆಂಕಟರಮಣ ದೇವರು ಇದ್ದಾನೆ ಅಂತ ತೋರಿಸಿಕೊಟ್ಟಂತೆ ನಮಗೆ ಗೋವುಗಳು. ತಿರುಪತಿಯಲ್ಲಿ ವೆಂಕಟರಮಣ ಇದ್ದಾನೆ ಅಂತ ಹೇಳಿ ಹುತ್ತಕ್ಕೆ ಹಾಲೆರೆಯುವ ಮೂಲಕ ವೆಂಕಟರಮಣ ದೇವರು ಇದ್ದಾನೆ ಅಂತ ತೋರಿಸಿಕೊಟ್ಟದ್ದೇ ಗೋವುಗಳು. ಹಾಗಾಗಿ ಆ ವೆಂಕಟರಮಣನು ಹಾಗೆ ಗೋವಿಗೆ ಹೊಡಲಿಕ್ಕೆ ಬಂದಾಗ ಆ ಹೊಡೆತ ಏನಾದ್ರು ನನಗೆ ಅದು ಗೋವಿಗೆಲ್ಲ ಅಂತ ಹೇಳಿಕೊಂಡು ದೇವರ ಮೇಲೆ ನಿಂತಂತೆ. ಹಾಗಾಗಿ ಆ ಗೋಸೇವೆ ಅನ್ನುವಂತಹ ವೆಂಕಟರಮಣ ಸ್ವಾಮಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಸೇವೆ. ಅಂತಹ ಸೇವೆನೂ ಮಾಡ್ತಾ ಇದ್ದೀರಿ. ದೇವರು ನೀವು ಮಾಡುವಂತಹ ಎಲ್ಲ ಸೇವೆ ಸಂತೋಷ ಸ್ವೀಕರಿಸಿ ಇನ್ನೂ ಕೂಡ ದೊಡ್ಡ ಒಂದು ಗೋಶಾಲೆ ಎಲ್ಲಿ ಹಿಡಿದು ಪಡುವಳಿಯಾಗಿ
ಮಾಡಬೇಕು ಸಂಕಲ್ಪ ಮಾಡಿದ್ದೀರಿ. ಇಂತಹ ಎಲ್ಲ ಸತ್ಸೇವೆಗಳು ಕೂಡ ದೇವರು ಎಲ್ಲಿಂದ ನಿಮ್ಮಿಂದ ಆ ಸೇವೆಯನ್ನು ತೆಗೆದುಕೊಂಡು ಇಡೀ ಗ್ರಾಮಕ್ಕೆ ಶ್ರೇಯಸ್ಸಾಗುವ ಹಾಗೆ 10 ಸಂಸ್ಥೆಗಳು ಕೂಡ ಅನುಕೂಲವಾಗುವ ಅನುಗ್ರಹ ಆಗುವ ಹಾಗೆ ಅನುಗ್ರಹಿಸಲು ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ತಂತ್ರಗಳನ್ನು ಮುಂದಿಟ್ಟುಕೊಂಡು ಆ ಕ್ಷೇತ್ರ ದೇವತೆಯನ್ನು ಮುಂದಿಟ್ಟುಕೊಂಡು ನೀವೆಲ್ಲರೂ ಕೂಡ ಸೇವೆ ಮಾಡ್ತಾ ಇದ್ದೀರಿ. ಕ್ಷೇತ್ರ ಸ್ವಾಮಿ ಹಾಗೂ ನಿಮ್ಮ ಆರಾಧನಾ ಮೂರ್ತಿ ನಮ್ಮ ಉಡುಪಿಯ ಶ್ರೀಕೃಷ್ಣ ಮುಖ್ಯಪ್ರಾಣಗಳು ಹಾಗೂ ರಾಮದೇವರನ್ನು ಹೆಸರಿಸಿ ಒಟ್ಟು ಸಮಾಜದಿಂದ ದತ್ತರೆಯನ್ನು ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹಂಚಿಕೊಳ್ಳಬೇಕು.